ಮೆಚ್ಚಿದ ನಿಮ್ಮ ಸಾಗತಕ್ಕೆ ಬಲು ಹೆಚ್ಚಿನ ವಿಕ್ರಮಕ್ಕೆ ಆಶ್ಚರ್ಯವಾದ ಉಚ್ಚರಿಸುವ ನೀನು ಆಶ್ಚರ್ಯವಾದ ಉಚ್ಚರಿಸುವ ನೀನು ಅಚ್ಚಳಿಯದ ಭದ್ರನಹುದು ಸಂಗರದಲ್ಲಿ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಸಾಗತಕ್ಕೆ ಹೆಚ್ಚಿನ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ನಿಮ್ಮದಾದಂತಹ ತೋಳ ವಿಕ್ರಮಕ್ಕೆ ಮೆಚ್ಚಿದೆ ನಾನು ನಿಮ್ಮೊಂದಿಗೆ ಕಾಡಾಕಾಡಿಯಾಗಿ ಭವರವನ್ನು ಹೂಡಿದೆ ಪಂಚಸಹಸ್ರ ಕಾಲಗಳವರೆಗೆ ಜಯ ನನ್ನ ಪಾಲಿಗೆ ಲಭ್ಯವಾಗಲಿಲ್ಲ ಸೋಲನ್ನು ನಾನು ಅನುಭವಿಸಿದೆ ನೀವು ಜಯವನ್ನು ಪಡೆದಿದ್ದೀರಿ ಗೆದ್ದವರು ನೀವು ಆದರೂ ಹೃದಯದಲ್ಲಿ ಸಂತೋಷ ಉದ್ಭವಿಸಿದ ಕಾರಣ ಹೃದಯ ಶ್ರೀಮಂತಿಕೆಯಿಂದ ಮೆಚ್ಚಿ ಪಾರಿತೋಷಕವನ್ನು ಕೊಡುವವನಿದ್ದೇನೆ ಏನಾದ್ರೂ ನಿಮಗೆ ಬೇಕಿದ್ರೆ ನನ್ನಲ್ಲಿ ಕೇಳಿಕೊಳ್ಳಿ ಈಡೇರಿಸಿಕೊಡುತ್ತೇನೆ. ಮಾತುದಲ್ಲಿ ಯುದ್ಧದಲ್ಲಿ ಸೋತವರು ಯಾರು? ನಾನು. ಗೆದ್ದವ ಯಾರು? ಗೆದ್ದವರು ನಾವು. ಹೀಗಿರಲ್ಲ, ಸೋತವರಿಗೆ ಗೆದ್ದವರು ಕೊಡುವುದಿಲ್ಲ, ಗೆದ್ದವರಿಗೆ ಸೋತವರು ಪಾರಿತೋಷಕ ಕೊಡುವ ಕ್ರಮ ಇದೆಯಾ? ಆದ್ದರಿಂದಾಗಿ ನಿನಗೇನು ಬೇಕು ಎಂಬುದನ್ನು ನೀವು ಕೇಳಿಕೋ, ನಾವಿಬ್ಬರು ಕೊಡ್ತೇವೆ. ಹೇಳು, ಕೊಡ್ತೇವೆ ನಾವು. ಕೊಡ್ತೇನೆ. ಬೇಕಾದ್ದನ್ನು ಕೇಳು. ಬಾಯಲ್ಲಿ ಹೇಳ್ತೀರಿ. ನಮ್ಮಲ್ಲಿ ಇದ್ದದನ್ನು ಬೇಕಾದ್ದನ್ನು ಕೇಳು, ನಾವು ಕೊಡ್ತೇವೆ. ಹೌದಪ್ಪ, ನೀವು ಕೊಡ್ತೀರಿ. ಹೌದು, ನಾನು ಕೇಳಿದ್ದನ್ನು ನೀವು ಕೊಡ್ತೀರೋ ಇಲ್ಲೋ ಅಂತ ಸಂಶಯ ನನಗುಂಟು. ಕೇಳಿದ್ದನ್ನು ಕೊಡ್ತೇವೆ ನಾವು. ಒಂದು ವೇಳೆ ನಾನು ಕೇಳಿದ ವಸ್ತು ನಿಮಗೆ ಇಷ್ಟವಾದದ್ದಾದ್ರೆ ನಾನು ಕೇಳಿದಾಗ ಕೊಡುವುದಿಲ್ಲ. ಹೀಗೆ ಹೇಳಿದ್ರೆ ನನಗೆ ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯವೋ? ನಿನ್ನ ಸಂಶಯ ನಿವಾರಣೆಗೆ ದಾರಿ ಯಾವುದು? ನೀವಿರುವರು ಕರತಟ್ಟಿ ಭಾಷೆ ಕೊಡಬೇಕು. ಇಲ್ಲಲ್ಲ, ಅದು ಇಲ್ಲಿ ಉಂಟಲ್ಲ. ಎಲ್ಲುಂಟು? ಇಕ ಕರ. ಅದು ನಿಮ್ದು, ಅದು ನಿಮ್ಮ ಕರ, ಇದು ನನ್ನ ಕರ. ಈ ಕರವನ್ನು ಆ ಕರಕ್ಕೆ ತಟ್ಟಿ. ಈ ಕರದ ಮೇಲೆ ನಿಮ್ಮ ಕರಗಳನ್ನು ತಟ್ಟಬೇಕು. ಹೌದಾ? ಒಂದು ಕರದ ಮೇಲೆ ಎರಡು ಕರ ತಟ್ಟಬೇಕು. ತಟ್ಟಿದ್ರಿ ನೀನು ಕೇಳಿದ್ದನ್ನು ನಾವು ಬಯರು ಕೊಡು.